ಕರಾವಳಿಯಲ್ಲಿ ನಾವು ಕಳೆದ ಕೆಲವು ದಿವಸಗಳನ್ನು ಗಮನಿಸ್ತಾ ಹೋದಾಗ ಕಾನೂನು ಸುವ್ಯವಸ್ಥೆ ಅನ್ನುವಂಥದ್ದು ಸಂಪೂರ್ಣ ಹದಗೆಟ್ಟು ಹೋಗಿದೆ. ಕಳೆದ ಹಲವು ದಿವಸಗಳಿಂದ ಕರಾವಳಿಯಲ್ಲಿ ಕ್ರೈಮ್ ಅನ್ನುವಂಥದ್ದು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇಷ್ಟೆಲ್ಲ ಆದರೂ ಕೂಡ ನಮ್ಮ ಸರ್ಕಾರ, ನಮ್ಮ ಪೊಲೀಸ್ ವ್ಯವಸ್ಥೆ ಇದಕ್ಕೆ ಬೇಕಾದಂಥ ಮುನ್ನೆಚ್ಚರಿಕೆಗಳನ್ನು ವಹಿಸುವಂತೆ ಕಾಣ್ತಾ ಇಲ್ಲ. ಮೊನ್ನೆಯ ದಿವಸದಿಂದ ಇಷ್ಟೆಲ್ಲ ಘಟನೆಗಳು ಆಗುವಾಗ ಒಂದಷ್ಟಾದ್ರೂ ಎಚ್ಚರಿಕೆಯನ್ನು ತೆಗೆದುಕೊಳ್ತಾ ಇದ್ರೆ ನಿನ್ನೆ ಮರ್ಡರ್ ಆಗ್ತಾ ಇರಲಿಲ್ಲ, ಮೊನ್ನೆ ಗುಂಪು ಹತ್ಯೆ ಆಗ್ತಾ ಇರಲಿಲ್ಲ. ಮೊನ್ನೆ ಅತ್ಯಾಚಾರ ಪ್ರಕರಣ ಆಗುತ್ತೆ, ಆ ಬಳಿಕ ದರೋಡೆ, ಅದಕ್ಕಿಂತ ಮುಂಚೆ ದರೋಡೆ ಆಗುತ್ತೆ, ಕೊಲೆ ಪ್ರಕರಣಗಳಾಗುತ್ತೆ. ಆದರೆ ಪೊಲೀಸರಿಗೆ, ಸರ್ಕಾರಕ್ಕೆ ಇದು ಯಾವುದೂ ಕೂಡ ಸೀರಿಯಸ್ ಅಂತ ಅನಿಸ್ತಾನೆ ಇಲ್ಲ. ಪದೇ ಪದೇ ಕ್ರೈಮ್ ನಡೀತಾ ಇದ್ರೂ ಕೂಡ ಸರ್ಕಾರ ಕರಾವಳಿಯನ್ನು ನಿರ್ಲಕ್ಷ್ಯ ಮಾಡ್ತಾ ಇದೆ. ಯಾವುದೇ ರೀತಿಯ ಸಮಸ್ಯೆ ಆಗಿಲ್ಲ ಅನ್ನುವಂತಹ ಡೋಂಟ್ ಕೇರ್ ಮನೋಭಾವ ಸರ್ಕಾರ ಮತ್ತು ಪೊಲೀಸ್ ಅಧಿಕಾರಿಗಳಿಗೆ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸ್ವಲ್ಪ ಆದರೂ ಸೀರಿಯಸ್ ಆಗಿ ಇರ್ತಿದ್ರೆ ಇಂತಹ ಘಟನೆಗಳು ಆಗ್ತಾ ಇರ್ತಿರಲಿಲ್ಲ. ಈ ಪ್ರತೀಕಾರದ ಮರ್ಡರ್ಗಳು ಒಂದೇ ದಿವಸದಲ್ಲಿ ಆಗುವಂಥದ್ದು ಅಲ್ಲ. ಅದಕ್ಕಾಗಿಯೇ ಪ್ಲಾನ್ ಮಾಡ್ತಾರೆ. ನಿಮ್ಮ ಇಂಟೆಲಿಜೆನ್ಸ್ ಆಗಿದ್ರೆ ಎಲ್ಲಿ ಹೋಯ್ತು? ಯಾವ ಕಾರಣಕ್ಕೋಸ್ಕರ ಈ ಇಂಟೆಲಿಜೆನ್ಸ್ ಇರುತ್ತೆ? ಹಾಗಿದ್ರೆ ಮರ್ಡರ್ ಆದಮೇಲೆ ಬಂದು ಕೆಲವು ಇನ್ಫಾರ್ಮೇಶನ್ ಕೊಡುವುದಕ್ಕೆ ಇಂಟೆಲಿಜೆನ್ಸ್ ಇರುತ್ತಾ? ಇಂಟೆಲಿಜೆನ್ಸ್ ಇದ್ದೂ ಕೂಡ ಇಷ್ಟೆಲ್ಲ ಆಗ್ತಾ ಇದ್ರೂ ಕೂಡ ಸರ್ಕಾರಕ್ಕೆ ಏನೂ ಆಗ್ತಾ ಇಲ್ಲ. ಪೊಲೀಸರು ಆಮೇಲೆ ಬಂದು ಕ್ರಮ ಕೈಗೊಳ್ತಾರೆ, ಬೈಟ್ ಕೊಡ್ತಾರೆ, ಇಷ್ಟೇ ಆಗ್ತಾ ಇದ್ದು ಬಿಟ್ರೆ ಬೇರೆ ಯಾವುದೂ ಕೂಡ ಆಗ್ತಾ ಇಲ್ಲ. ಮೊನ್ನೆಯ ದಿವಸ ಕರಾವಳಿಯಲ್ಲಿ ಗುಂಪು ಹತ್ಯೆ ಆಯಿತು. ಆ ಸಂದರ್ಭದ ನಂತರವಾದರೂ ಕೂಡ ಸ್ವಲ್ಪ ಎಚ್ಚೆತ್ತುಕೊಳ್ಬೇಕಾಗಿತ್ತಲ್ವಾ? ಉಳ್ಳಾಲ ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ದರೋಡೆ ಆಗುತ್ತೆ, ಹಗಲೇ ಬಂದು ಅಲ್ಲಿಂದ ಚಿನ್ನಾಭರಣವನ್ನು ಲೂಟಿ ಮಾಡಿಕೊಂಡು ಸಾಧಾರಣ ಚೆನ್ನೈ ತನಕ ತಲುಪ್ತಾರೆ. ಪೊಲೀಸರಿಗೆ ಏನು ಮಾಡುವುದಕ್ಕೆ ಆಗಿಲ್ಲ. ಆಮೇಲೆ ಒಂದು ವಾರದ ನಂತರ ಅವ್ರನ್ನ ಅರೆಸ್ಟ್ ಮಾಡ್ತಾರೆ, ಬಂಧಿಸ್ತಾರೆ, ತೆಗೆದುಕೊಂಡು ಬರ್ತಾರೆ ಚಿನ್ನ. ಆ ನಂತರ ಅದೇ ಉಳ್ಳಾಲದ ಭಾಗದಲ್ಲಿ ಒಂದು ಅತ್ಯಾಚಾರ ಪ್ರಕರಣ ಆಗುತ್ತೆ. ಒಬ್ಬ ಸಾಮಾನ್ಯ ರಿಕ್ಷಾ ಡ್ರೈವರ್ ಮತ್ತು ಆತನ ಸ್ನೇಹಿತರು ಸೇರಿ ಅತ್ಯಾಚಾರದಲ್ಲಿ ಭಾಗಿಯಾಗ್ತಾರೆ. ಒಬ್ಬ ಯುವತಿಯನ್ನು ಅತ್ಯಾಚಾರ ಮಾಡ್ತಾರೆ. ಆ ಸಂದರ್ಭದಲ್ಲಿಯೂ ಕೂಡ ನಿಮ್ಮ ಇಂಟೆಲಿಜೆನ್ಸ್ ಇರೋದಿಲ್ಲ, ನಿಮ್ಮ ಪೊಲೀಸರಿಗೆ ಗೊತ್ತಾಗುವುದಿಲ್ಲ. ಮರು ದಿವಸ ಬಂದು ಅವರನ್ನು ಅಡ್ಮಿಟ್ ಮಾಡ್ತೀರಿ, ಆ ಬಳಿಕ ಕೇಸ್ ದಾಖಲು ಮಾಡ್ತೀರಿ. ಇದು ನೀವು ಮಾಡ್ತಾ ಇರುವಂಥ ಕೆಲಸ. ಈಗ ಆ ಬಳಿಕ ಕುಡುಪುವಿನಲ್ಲಿ ಗುಂಪು ಹತ್ಯೆ ಆಗುತ್ತೆ. ಗುಂಪು ಹತ್ಯೆ ಆದಂಥ ಸಂದರ್ಭದಲ್ಲಿ ಕೂಡ ಮೊದಲಿಗೆ ನಿಮಗೆ ಅದು ಗೊತ್ತೇ ಆಗುವುದಿಲ್ಲ. ಅದೊಂದು ಸಾಮಾನ್ಯ ಏನೋ ಮೃತದೇಹ ಸಿಕ್ಕಿದೆ ಅನ್ನುವಂಥ ರೀತಿಯಲ್ಲಿ ವರ್ತನೆ ಮಾಡ್ತೀರಿ. ಆ ಬಳಿಕ ಸ್ವಲ್ಪ ಸೀರಿಯಸ್ ಆಗ್ತಾ ಇದ್ದಂತೆ ಕೇಸ್ ದಾಖಲಿಸ್ತೀರಿ, ಒಂದು 10-20 ಜನರನ್ನು ಬಂಧಿಸ್ತೀರಿ. ಈಗ ಈ ಒಂದು ನಡು ರಸ್ತೆಯಲ್ಲೇ ಒಬ್ಬ ವ್ಯಕ್ತಿಯನ್ನು ಈ ರೀತಿ ಕೊಲೆ ಮಾಡಿರ್ತಕ್ಕಂತಹ ಘಟನೆ ಆದರೂ ಕೂಡ ಇನ್ನಾದರೂ ಎಚ್ಚೆತ್ತುಕೊಂಡಿದ್ದೀರಾ ಅಂತ ಹೇಳಿದರೆ ಅದು ಕೂಡ ಇಲ್ಲ. ಇವತ್ತು ಸಾಲು ಸಾಲು ಚೂರಿ ಇರಿತ ಪ್ರಕರಣಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೀತಾ ಇದೆ. ಉಳ್ಳಾಲದಲ್ಲಿ ಆಗಿದೆ, ತೊಕ್ಕೊಟ್ನಲ್ಲಿ ಆಗಿದೆ, ಅಡ್ಯಾರ್ನಲ್ಲಿ ಆಗಿದೆ, ಈಗ ಸಂಜೆಯ ಹೊತ್ತು ಮತ್ತೆ ಕಾವೂರಿನ ಪಂಜಮುಗೇರ್ನಲ್ಲಿ ಆಗಿದೆ. ಹಾಗಿದ್ರೆ ಎಲ್ಲಿ ಹೋಯ್ತು ನಿಮ್ಮ ಇಂಟೆಲಿಜೆನ್ಸ್? ಎಲ್ಲಿ ಹೋಯ್ತು ನಿಮ್ಮ ಭದ್ರತೆ? ಈ ನಾಕಾಬಂದಿ ಹಾಕಿದ್ದೇವೆ, ಭದ್ರತೆಯನ್ನು ಮಾಡಿದ್ದೇವೆ ಅಂತ ಎಲ್ಲವೂ ಕೂಡ ಬಾಯಿ ಮಾತಿಗೆ. ಹಾಗಿದ್ರೆ ಎಲ್ಲ ಆದಮೇಲೆ ನೀವು ಬಂದು ಮಾಡುವಂಥದ್ದಾದ್ರೂ ಏನು? ಉಸ್ತುವಾರಿ ಸಚಿವರು ಜಿಲ್ಲೆಗೆ ಬಂದಿಲ್ಲ. ಉಸ್ತುವಾರಿ ಸಚಿವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಬೆಂಗಳೂರಿನಲ್ಲಿ, ಅಲ್ಲಿಗೆ ಮುಗೀತವ್ರದ್ದು ಕೆಲಸ. ಇಲ್ಲಿಯ ಸಚಿವರು ಇಲ್ಲ, ಅದಕ್ಕೆ ಸಂಬಂಧಪಟ್ಟಂಥವರು ಇಲ್ಲ, ಸ್ವಲ್ಪ ಸೀರಿಯಸ್ ಆಗಿ ಏನು ಮಾಡುವಂಥದ್ದು ಇಲ್ಲ. ಈಗೆಲ್ಲ ಸ್ವಲ್ಪ ಮೀಡಿಯಾದವರು ಸ್ವಲ್ಪ ಬೈತಾ ಇದ್ದಂತೆ ನಾಳೆ ಉಸ್ತುವಾರಿ ಸಚಿವರು ಬರ್ತಾ ಇದ್ದಾರಂತೆ, ಒಂದು ಸಭೆ ಮಾಡ್ತಾರಂತೆ. ಬೆಳಿಗ್ಗೆ ಬಂದು ಸಂಜೆ ಹೋಗ್ತಾರೆ. ಜಿಲ್ಲೆಯ ಸಮಸ್ಯೆಯ ಬಗ್ಗೆ ಸ್ವಲ್ಪ ಆದರೂ ಇಂಟ್ರೆಸ್ಟ್ ಇದ್ದರೆ, ಸ್ವಲ್ಪ ಆದರೂ ಕಾಳಜಿ ಇದ್ದರೆ ಇಲ್ಲಿ ಸ್ವಲ್ಪ ಆದರೂ ಗಮನ ಕೊಡಿ. ಅಟ್ಲೀಸ್ಟ್ ಗಮನ ಕೊಡುವವರನ್ನಾದರೂ ಉಸ್ತುವಾರಿ ಸಚಿವರನ್ನಾಗಿ ಮಾಡಿ. ಕರಾವಳಿಯಲ್ಲಿ ಪದೇ ಪದೇ ಕ್ರೈಮ್ಗಳಾಗ್ತಾ ಇದೆ ಅನ್ನೋದು ನಿಮಗೆ ಖಡಾಖಂಡಿತವಾಗಿ ಗೊತ್ತಿದೆ. ಸಮಸ್ಯೆಗಳಾಗುತ್ತೆ. ಇಲ್ಲಿ ಸ್ವಲ್ಪ ಕೋಮು ಸೂಕ್ಷ್ಮ ಪ್ರದೇಶ, ಇಲ್ಲಿ ಈ ಕೊಲೆಗಳು, ಪ್ರತೀಕಾರಗಳು ಎಲ್ಲವೂ ಕೂಡ ನಡೀತಾ ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥದ್ದು ಗೊತ್ತಿದೆ. ಅದಿದ್ರೂ ಕೂಡ ನೀವು ಬರುವಂಥದ್ದು ಇಲ್ಲಿ ನಡೆಯುವಂಥ ಕಾರ್ಯಕ್ರಮಗಳಿಗೆ. ಇಲ್ಲಿ ಕಂಬಳ ಬಂದರೆ ದೀಪ ಹೊತ್ತಿಸ್ತೀರಿ, ಹೋಗ್ತೀರಿ. ಇಲ್ಲಿ ತುಳುನಾಡು ಬಹಳ ಒಳ್ಳೆಯ ನಾಡು, ಆ ರೀತಿ ಈ ರೀತಿ ಅಂತ ಹೊಗಳ್ತೀರಿ, ಹೋಗ್ತೀರಿ. ಅದು ಬಿಟ್ಟರೆ ನಿಮಗೆ ಬೇರೆ ಏನು ಗೊತ್ತಿಲ್ಲ. ಅಂತಹ ಪರಿಸ್ಥಿತಿ ಇಲ್ಲಿ ಆಗಿದೆ. ಅಟ್ಲೀಸ್ಟ್ ಇನ್ನಾದರೂ ಸ್ವಲ್ಪ ಇಂಟೆಲಿಜೆನ್ಸನ್ನು ಸ್ಟ್ರಾಂಗ್ ಮಾಡಿ, ಗುಪ್ತಚರ ಇಲಾಖೆಯನ್ನು ಸ್ಟ್ರಾಂಗ್ ಮಾಡಿ, ಅದರ ಜೊತೆಗೆ ಬೇಕಾದಂತಹ ಕ್ರಮಗಳನ್ನು ಕೈಗೊಳ್ಳುವಂತೆ ಆಗಲಿ. ಸ್ವಲ್ಪ ಈ ಸೋಷಿಯಲ್ ಮೀಡಿಯಾದ ವಿರುದ್ಧ ಸ್ವಲ್ಪ ಆದರೂ ಕ್ರಮವನ್ನು ತೆಗೆದುಕೊಳ್ಳಿ. ನೀವು ಬೇರೆ ಏನು ಬೇಡ. ನಕಲಿ ಸೋಷಿಯಲ್ ಮೀಡಿಯಾದಲ್ಲಿ ನಕಲಿ ಅಕೌಂಟಲ್ಲಿ ಬರುವಂಥ ಕೆಲವೊಂದು ಕಾಮೆಂಟ್ಗಳನ್ನು, ಕೆಲವೊಂದು ಪೋಸ್ಟ್ಗಳನ್ನು ಸರಿಯಾಗಿ ಗಮನಿಸಿದ್ರು ನಿಮಗೆ ಕೂಡ ಈ ಒಂದು ಪ್ರಕರಣಗಳ ಬಗ್ಗೆ ಸ್ವಲ್ಪ ಮಾಹಿತಿ ಸಿಗುತ್ತೆ. ಸ್ವಲ್ಪ ಸೋಷಿಯಲ್ ಮೀಡಿಯಾದ ಮೇಲೆ ಕಂಟ್ರೋಲ್ ಮಾಡುವಂತಹ ಅಗತ್ಯ ಇದೆ. ಬೇಕಾಬಿಟ್ಟಿಯಾಗಿ, ಎರ್ರಾಬಿರಿಯಾಗಿ ಎಲ್ಲರೂ ಕೂಡ ಒಟ್ಟಾರೆಯಾಗಿ ಕಮೆಂಟ್ ಮಾಡುವಂಥದ್ದು, ಅದಕ್ಕೆ ಒಂದು ರೀತಿಯಾದಂತಹ ದ್ವೇಷ ಹುಟ್ಟಿಕೊಳ್ಳುವಂಥದ್ದು ಸ್ವಲ್ಪ ಕಂಟ್ರೋಲ್ ಮಾಡಿ ಅಲ್ವಾ? ಯಾಕೆ ಆಗ್ತಾ ಇಲ್ಲ?
ಸದ್ಯ ಪೊಲೀಸರು ಸರ್ಕಾರ ಇನ್ನಾದರೂ ಎಚ್ಚೆತ್ತುಕೊಳ್ಳಿ, ಮತ್ತೊಂದು ಸಮಸ್ಯೆ ಆಗುವ ಮುಂಚೆ ಕರಾವಳಿಯ ಬಗ್ಗೆ ಸ್ವಲ್ಪ ಆದರೂ ಗಮನವಿಟ್ಟು ತೆಗೆದುಕೊಳ್ಳಿ ಅನ್ನುವಂಥದ್ದು ನಮ್ಮ ಆಗ್ರಹ.